ಸುರತ್ಕಲ್ ಪಂಚಜನ್ಯ ಯೋಗೇಶ್ ಕರಿ ಪೂಜಾರ್ ನೆರಳು ಸುರತ್ಕಲ್ ಪಂಚಜನ್ಯ ರಾಜ ಕರೆಕ್ಟ್ ಮಹಾರಾಜ ಕರೆಕ್ಟ್ ನಿತ್ಯ ಪರಪಾಡಿದಕ್ಲು ಫೈನಲ್ ಸ್ಪರ್ಧೆ ರಾಜ ಕರೆತ ಸುರತ್ಕಲ್ ಪಂಚಜನ್ಯ ಯೋಗೀಶ್ ಕರಿಯ ಪೂಜಾರ್ ನೆರಳಿಗೆ ಬೆಂಗಳೂರು ಕಂಬಳದ ಬಲ್ಲದ ಎಲ್ಲಿ ವಿಭಾಗದ ಇನಿದ ಕೂಟದ 1ನೇ ಬಹುಮಾನ 974 ಮಹಾರಾಜ ಕರೆಕ್ಟ್ ಬತ್ತನ ನಿಟ್ಟೆ ಪರಪಾಡಿ ಸುರೇಶ್ ಕೋಟಿ ಅಂದ್ರ 1 ನಂಬರ್ ನೆರಳಿಗೆ ಬಲ್ಲದ ಎಲ್ಲಿ ವಿಭಾಗದ ಬೆಂಗಳೂರು ಕಂಬಳದ 2ನೇ ಬಹುಮಾನ 1029 1ನೇ ಬಹುಮಾನ ತೀರ್ಪು ಪಡೆದ ಸುರತ್ಕಲ್ ಪಂಚಜನ್ಯ ಯೋಗೇಶ್ ಕರಿ ಪೂಜಾರ್ ನೆರನ್ಗಿಡನಾರೆ ಕುಂದ ಜಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಕುಮಾರ್ 2ನೇ ಬಹುಮಾನ ತೀರ್ಪು ಪಡೆದ ನಿಟ್ಟೆ ಪರಪಾಡಿ ಸುರೇಶ್ ಕೋಟಿ ಅಂದ್ರ 1 ನಂಬರ್ ಗಿಡನಾರೆ ಹತ್ತೂರು ಕೊಡಂಗೆ ಸುಧೀರ್ ಸಾಲೆ ಅನ್ರು ಹಗ್ಗ ಕಿರಿಯ ವಿಭಾಗದಲ್ಲಿ ಸುರತ್ಕಲ್ ಪಂಚಜನ್ಯ ಯೋಗೇಶ್ ಕರಿಯ ಪೂಜಾರಿಯವರ ಕೋಣಗಳು 9.74 ಸೆಕೆಂಡ್ಗಳಲ್ಲಿ ತಮ್ಮ ಅಂತರವನ್ನು ಮುಗಿಸಿರೋದ್ರಿಂದ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಹಾಗೆಯೇ ಅವರಿಗೆ 1 ಪವನ್ ಹಾಗೂ 50,000 ನಗದು ಬಹುಮಾನವನ್ನು ಘೋಷಿಸಲಾಗಿದೆ. ಹಾಗೆಯೇ 2ನೇ ಸ್ಥಾನವನ್ನು ಪಡೆದಿರುವಂತಹ ನಿಟ್ಟೆ ಪರಪಾಡಿ ಸುರೇಶ್ ಕೋಟ್ಯನರ ಎ ಕೋಣಗಳು ಅರ್ಧ ಪವನ್ ಹಾಗೂ 25,000 ನಗದು ಬಹುಮಾನವನ್ನು ಪಡೆದಿದ್ದಾರೆ. ಬೆಂಗಳೂರಿನ ಐತಿಹಾಸಿಕ ಕಂಬಳ ಹಗ್ಗ ಕಿರಿಯ ವಿಭಾಗದಲ್ಲಿ ಮೊದಲ ಬಹುಮಾನವನ್ನ ಪಡೆದ ತಂಡದ ಜೊತೆಗೆ ನಾವಿದ್ದೇವೆ. ಹಗ್ಗ ಕಿರಿಯ ವಿಭಾಗದಲ್ಲಿ ಮೊದಲ ಬಹುಮಾನವನ್ನ ಪಡೆದಂತಹ ಸುರತ್ಕಲ್ನ ಪಾಂಚಜನ್ಯ ತಂಡದ ಎಲ್ಲ ಸದಸ್ಯರಿದ್ದರ ಜೊತೆಗೆ ಪಾಂಚಜನ್ಯ ತಂಡವನ್ನ ಓಡಿಸಿದವರು ಕೋಣಗಳನ್ನು ಓಡಿಸಿದವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಭಾರಿ ಖುಷಿ ಉಂಟು, ಭಾರಿ ಖುಷಿ ಆಗ್ತಾ ಇದೆ ಅಷ್ಟೇ. ಅಲ್ಲ, ಹೇಗಿತ್ತು ಫೈನಲ್ ಓಟ? ತುಂಬಾ ಕಷ್ಟ ಇತ್ತು. ಇವಾಗ ಟಫ್ ಇತ್ತು, ಈಗ ಖುಷಿಯಾಗಿದೆ, ವಿನ್ ಆಗಿದೆ. ಖುಷಿಯಾಗಿದೆ. ನಿಮ್ಮ ಓನರ್ ಸತೀಶ್ ಅಣ್ಣ ಅಂತ, ಸುರತ್ಕಲ್ ಪಾಂಚ ಅಲ್ಲಿ ಕಂತ ಇಲ್ಲಿ ಇದ್ದಾರಾ? ಓಕೆ. ಇದೀಗ ಅವರ ಇಡೀ ತಂಡವನ್ನು ಮಾತಾಡಿಸ್ಬೇಕು ಮತ್ತು ಅವರ ಓನರನ್ನು ಕೂಡ ಮಾತನಾಡಿಸಬೇಕು. ಐತಿಹಾಸಿಕ ಬೆಂಗಳೂರು ಕಂಬಳದಲ್ಲಿ ಗೆದ್ದಿರುವಂತಹ ಹಗ್ಗ ಕಿರಿಯ ವಿಭಾಗದಲ್ಲಿ ಗೆದ್ದಿರುವಂತಹ ತಂಡದ ಜೊತೆಗೆ ನಾವಿದ್ದೇವೆ. ಈಗಾಗಲೇ ಇವರ ಓಟಗಾರರನ್ನು ನಾವು ಮಾತಾಡಿಸಿದ್ದೇವೆ, ಅವರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ತಂಡದ ಓನರಲ್ಲಿ ಒಬ್ಬರಾದಂಥ ಸತೀಶ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಗೆದ್ದಿದ್ದೀರಿ, ಕೋಣಗಳು ಇಬ್ಬರನ್ನು ಕೂಡ ಪರಿಚಯ ಮಾಡಿಕೊಡ್ಬೇಕು ಮತ್ತು ತಂಡದ ಜೋಶ್ ಹೇಗಿದೆ? ಇಷ್ಟೇ ಇಲ್ಲ ಉಂಟು, ಮತ್ತೆ ಶುರು ಮಾಡಿ. ಸರ್, ಬೆಂಗಳೂರು ಕಂಬಳ ಓಕೆ, ಏನು ಹೇಳ್ತೀರಿ? ನಮಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಈ ಕೋಣ ತಗೊಂಡ ನಂತರ ಇದೇ ಮೊದಲ ಬಾರಿ ಫಸ್ಟ್ ಬಹುಮಾನ ಬ್ಯಾಂಗ್ಳೂರು ಬಂದು ತಗೊಂಡದ್ದು. ಈ ಕೋಣ ನಮಗೆ ಅದೇ ದೊಡ್ಡ ಒಂದು, ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಹೊಸಲ ನಾವು ತಗೊಂಡು ಒಂದು 5-6 ಕಂಬಳ ಸೋತಿದ್ದೇವೆ, ಒಂದು ಮ್ಯಾಲ್ ಮಾಡಲಿಕ್ಕೆ ಆಗಲಿಲ್ಲ. ಈ ಒಂದು ಕೋಣ ಕೂಡ ಅದಕ್ಕೆ ಸೆಟ್ ಆಗಲಿಲ್ಲ. ಈ ಸಲ ಕೂಡ ಕೋಣ ಮಾಡಿದ್ದೇನೆ, ಆ ಕೋಣ ಕೂಡ ಸೆಟ್ ಆಗಲಿಲ್ಲ. ಅದಕ್ಕೆ ಮೊನ್ನೆ ಒಂದು ಲಾಸ್ಟ್ ಕಂಬಳದಲ್ಲಿ ನಾವು ಫಸ್ಟ್ ಕಂಬಳ ಮೊನ್ನೆ ಆಯಿತು ಇಲ್ಲಿ ಕಕ್ಕೆ ಪದವಲ್ಲಿ, ನಮ್ಮ ಕೋಣ ಬೇಗ ರಿಜೆಕ್ಟ್ ಆಯ್ತು ಅಲ್ಲಿ. ನಂತರ ನಾವು ಅದಕ್ಕೆ ಹಾಕಿದ ಕೋಣ ಅದು ವಾಪಸ್ ಅವರು ಬೇರೆ ಕೋಣ ಸೆಟ್ ಮಾಡಿದರು. ನಮಗೆ ಕೋಣ ಇರಲಿಲ್ಲ. ಈ ಕೋಣ ಮನೆಯಲ್ಲೇ ಇತ್ತು ಕೋಣ, ಇದು ಗುಂಡ ಅಂತ. ಈ ಕೋಣ ಓಡಿಸ್ಲೇ ಇಲ್ಲ ಅದನ್ನು, ಯಾಕೆಂದರೆ ಇದಕ್ಕೆ ಸೆಟ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಅನಿಸಿದ್ದು. ಸಣ್ಣದು ಈ ಕೋಣ ಸ್ವಲ್ಪ, ಆದರೂ ಕೋಣ ಲಾಸ್ಟಿಗೆ ನಮಗೆ ಬ್ಯಾಂಗ್ಳೂರು ಕಂಬಳಕ್ಕೆ ಬರಬೇಕಿತ್ತು. ನೋಡುವ ಒಂದು ಆಗ್ತದ ಅಂತ ನೋಡುವ ಅಂತ ಒಂದು ಮಿಯರಲ್ಲಿ ಮೊನ್ನೆ ಟ್ರಯಲ್ ಮಾಡಿದೆ, ಒಳ್ಳೆ ಓಡ್ತು. ಮ್ಯಾಡ್ಲ್ ಮಾಡ್ತಾರೆ ಅಂತ ನಾವು ಅನಿಸಲಿಲ್ಲ. ನೋಡುವ, ನಮ್ಮ ಜನ ಇವರೆಲ್ಲರೂ ಹೋಗುವ, ನಾವು ಬ್ಯಾಂಗ್ಳೂರು ಕಂಬಳಕ್ಕೆ ಹೋಗುವ, ಮ್ಯಾಡ್ಲಾದರೂ ಆಗದಿದ್ರೂ ಪರವಾಗಿಲ್ಲ, ಒಂದು ಬ್ಯಾಂಗ್ಳೂರು ಕಂಬಳಕ್ಕೆ ಹೋಗುವ ಅಂತ ಹೇಳಿದರು. ಹಾಗಾಗಿ ತಗೊಂಡ್ಬಂದಿದ್ದೇನೆ. ಅದರ ಚಮತ್ಕಾರ ಏನಂತ ಅವನು ತೋರಿಸಿದ್ದಾನೆ ಸೋಮು. ಅವನಿಗೆ ಒಂದು ದೊಡ್ಡ ಅಮೌಂಟ್ ಕೊಟ್ಟಿದ್ದೇವೆ ನಾವು ಹೋದ ಸಲ. ಈ ಸಲ ನಮಗೆ ಅದು ಇದೇ ಖುಷಿ ನಮಗೆ. ಬ್ಯಾಂಗ್ಳೂರು ಕಂಬಳದಲ್ಲಿ ಅವನು
ಬ್ಯಾಂಗ್ಳೂರು ಬಂದು ನಮಗೆ ಬಹುಮಾನ ಮಾಡಿ ಕೊಟ್ಟ. ಅದಕ್ಕಿಂತ ಇವನು ಗುಂಡ, ಇವನು ಸೋಮ. ಓಕೆ. ಈಗ ಬೆಂಗಳೂರು ಬರೋದ್ರ ಬಗ್ಗೆ ನೀವು ಅನುಮಾನವನ್ನು ವ್ಯಕ್ತಪಡಿಸಿದ್ರಿ, ಬರುವುದಾ ಬೇಡವಾ ಅಥವಾ ಒಂದು ಬ್ಯಾಲೆನ್ಸ್ ಇಲ್ಲ ಟೀಮು ಅನ್ನುವಂಥದ್ದು. ಎಲ್ಲರೂ ಒತ್ತಾಯ ಮಾಡಿದ್ರು, ಇಲ್ಲ ಗುಂಡ ಮತ್ತು ಸೋಮವನ್ನು ಕಟ್ಕೊಂಡು ಹೋಗುವ ಅಂತ. ಇವತ್ತು ಅವರ ಮಾತು ನಿಜ ಆಗಿದೆ. ಹೌದು, ಖಂಡಿತ. ಅದೇ ನಮಗೆ ಭಾರಿ ಖುಷಿ ಆಗ್ತಾ ಇರೋದು. ಬಹುಮಾನ ಅಂದರೆ ನಾವು ಟ್ರಯಲ್ ಒಂದು 10 ಟ್ರಯಲ್ ಮಾಡಿ ಎಲ್ಲ ಸೆಟ್ ಮಾಡಿ ಬಹುಮಾನ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಒಂದು ಟ್ರಯಲ್ ಮಾಡಿ 4 ಸುತ್ತು ಓಡಿಸಿದ್ದು ಈ ಕೋಣ ಬಹುಮಾನ ಮಾಡಿದೆ ಅಂದರೆ ನಂಬ್ತೀರಾ? ನೀವು ನಂಬ್ತೀರಾ? ಈಗ ಈ ಗುಂಡ ಮತ್ತು ಸೋಮು ಇಬ್ಬರದ್ದು ಚಮತ್ಕಾರ ಆಗಿದೆ. ಸೋಮು ನೀವು ಸ್ವಲ್ಪ ಎಕ್ಸ್ಪೆಕ್ಟೆಡ್ ಇಟ್ಟಂಥ ಕೋಣ, ಇದಿಲ್ಲ ಮನೆಯಲ್ಲಿದ್ದ ಕೋಣ. ಇದು 4 ಕೋಣ, ಅದರ ಜೊತೆನೇ ಅದು 6 ಇದು ಅದರೊಟ್ಟಿಗೆ ಸಣ್ಣ ಮರಿದು. ಆದರೂ ಅದು ನೋಡುವಂಥ ನಮ್ಮದೊಂದು ಪ್ರಯತ್ನ, ಅದಕ್ಕೆ ಫಲ ಸಿಕ್ಕಿದೆ. ಅದೇ ಖುಷಿ ನಮಗೆ ಎಲ್ರಿಗೂ. ಎಲ್ಲರೂ ಜೈ ಕಮಲ. ಈಗ ಇವರಿಬ್ರು ಬಗ್ಗೆ ಏನು ಹೇಳ್ತೀರಿ? ಅವರ ಬಗ್ಗೆ ಏನು ಹೇಳಲಿಕ್ಕೆ ಇಲ್ಲ. ನಮ್ಮ ಅದು ಮೇಡ್ಲಾಗ್ತದೆ ಅಂತ ಎನಿಸಲಿಲ್ಲ ನಾನು. ಪ್ರಯತ್ನ ಇದ್ರೆ ಇದರಲ್ಲಿ ಖಂಡಿತ ಎಲ್ಲರೂ ಪ್ರಯತ್ನ ಇದೆ. ಎಲ್ಲರೂ ಇದರ ಯಾವುದೇ ಒಂದು ಇದಕ್ಕೆ ವಾಕಿಂಗ್ ಮಾಡಿದ್ರೆ, ಮೊನ್ನೆ ನಾವು ಬ್ಯಾಂಗ್ಳೂರು 3 ದಿವಸ ಆಯ್ತು ಬಂದು, ಬಿಸಿ ನೀರು ಅದಕ್ಕೆ ಮತ್ತು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡೋದೆಲ್ಲ ಎಲ್ಲ ಮಾಡಿದ್ದಾರೆ. ಅವರೆಲ್ಲ ತುಂಬ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಿದೆ, ಅದೇ ನಮ್ಮ ಖುಷಿ. ಓಕೆ, ಇದು ಹಗ್ಗ ಕಿರಿಯ ವಿಭಾಗದ ವಿನ್ನಿಂಗ್ ಟೀಮ್ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಕಂಬಳ ಆಗ್ತಾ ಇದೆ. ಈ ಕಂಬಳದ ಹಗ್ಗ ಕಿರಿಯ ವಿಭಾಗದ ಮೊದಲ ಬಹುಮಾನ ಅನ್ನುವಂಥ ಚರಿತ್ರೆಯನ್ನು ಈ ತಂಡ ಬರೆದಾಗಿದೆ. ಅಭಿನಂದನೆಗಳು. ನಮ್ಮ ಜೊತೆಗೆ ಮಾತನಾಡೋದಕ್ಕೂ ಕೂಡ ಅಭಿನಂದನೆಗಳು. ಇದು ಹಗ್ಗ ಕಿರಿಯ ವಿಭಾಗದ ವಿನ್ನರ್ಸ್ ಜೊತೆಗೆ ಸಂಜು ಜೊತೆಗೆ ಬೆಂಗಳೂರು ಕಂಬಳ ನಮ್ಮ ಕಂಬಳ ಪನಪಿನ ಕಂಬಳ ಕೂಟೋಡು ಬಲ್ಲದ ಎಲ್ಲಿಯ ವಿಭಾಗದ 2ನೇ ಬಹುಮಾನ ಗೆದ್ದು ನಂಚಿನ ನಿಟ್ಟೆ ಪರಿಪಾಡಿದ ಟೀಮ್ ದೊಟ್ಟಕ್ಕೆ ನಮ್ಮ ಉಲ್ಲ. ಸೊ ಎಂಚ ಆತನು ಬೆಂಗಳೂರಿಗೆ ಬರ್ತದೇರು, ಬೆಂಗಳೂರಿಗೆ ಬರ್ತದ ಕಂಬಳೋಡು ಪಾರ್ಟಿಸಿಪೇಟ್ ಮಂದಿರು ಖುಷಿ ಎಂಚ ಉಂಡು ಅಂಚನಿತ್ತೆ ಬಲ್ಲದ ಎಲ್ಲಿಯ ವಿಭಾಗದ 2ನೇ ಬಹುಮಾನ ಆತಂದು ಏತ ಖುಷಿ ಉಂಡು ಒಂದು ಕೆಂಡೋನ್ಗ ಎರುಕುಲು ಬರ್ತದ ನೀರ್ಪಾಡೊಂದು ಲೇರು ಯಜಮಾನ ಪಾತ್ರ ಉಂಡ. ಸರ್ ನಮಸ್ತೆ. ಸರ್ ನಮಸ್ತೆ. ಎಂಚ ಒಂದು 2ನೇ ನಂಬರ್ 2ನೇ ಬಹುಮಾನ ಬತ್ತನ ಚೂರು ಬೇಜಾರು. ಫಸ್ಟ್ ಬರ್ಪುಂಡೆ ಮಸ್ತ್ ಖುಷಿ ಆಯ್ತು. ಅಂಡಲ ಮಲ್ಲೇಜ್ ಎಂಕ್ಲು ಕರಾವಳಿ ಹಿಡ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಿಡ್ದು ಬೈದ ಅಂಡಲ ಎಂಕ್ಲಿಗೆ ಅಲ್ತಿರ್ದು ಇಡೆ ಬತ್ತ ಒಂದು 2nd ಮೆಡ್ಲ್ ಆಪಿನ ಮಂಡಲ ಎಂಕ್ಲೆ ಮಲ್ಲ ಒಂಜಿ ಬಿರುದು ಮೂಲು ಬೆಂಗಳೂರು ಬರ್ತದೆ. ಒಂಜಿ ಬೆಂಗಳೂರದ ಕಂಬಳ ಒಂಜಿ ಮೆಡ್ಲ್ ಮಲ್ಪುಂಡು ಆತ ಮಲ್ಲ ಸುಲಭದ ಕೆಲಸ ಅತ್ತು. ಒಂಜಿ ವಿಭಾಗಡು ರಡೆ ಜೊತೆಗೆ ಎರುಕು ಮೆಡ್ಲ್ ಆಪಿನಿ 30 ಜೊತೆ ಎರುತ್ತುಂಡು ಎಂಗಳ ಕೂಟೋಡು 30-31 ಜೊತೆ ಎರುಟ್ಟು ರಡೆ ಜೊತೆಗೆ ಮೆಡ್ಲ್ ಆಪಿನಿ ಅಂಡಲ ಎಂಕ್ಲೆ ಒಂಜಿ ಫಸ್ಟ್ ಅವಡೊಂದು ಭಾರಿ ಆಸೆ. ಅಂಡಲ 2nd ಅಂಡಲ ಆಡತ್ತೆ ಬಂದು ಮಸ್ತ್ ಹೆಮ್ಮೆ ಒಂದು ಅಂಚ ಅಂದ ಎಂಕ್ಲೆ ಒಂಜಿ ಇಲ್ಲ ಪೋನಾಗ ಒಂಜಿ ಸಂತೋಷ ಪೋಲಿಯತ್ತೆ ಅಂಚ ಅಂಚ ನಮ್ಮ ಎರುಕುಲ ಬಗ್ಗೆ ಬಂದ್ಪಡ ಎರ್ತವ ಎನ್ನ ಒಂಜಿ ಎರು ನಾಗೆ ಬಂದು ಬೊಕೊಂಜಿ ಲಾಯ್ಡೆ ಗಿಡವನಾರು ಸುಧೀರ್ ಸಾಲ್ಯನ್ ಹತ್ತರು ಕೊಡಂಗೆ ಅಂದು ಖುಷಿ ಉಂಡತ್ತೆ. ಸೊ ಇದು ಬೆಂಗಳೂರಿಗೆ ಬಂದಾಗ ಬೆಂಗಳೂರಿಗೆ ಬರ್ತದಾರೆ ಮೂಲು 2-3 ದಿನ ಇತ್ತಾರೆ ಎಂಚ ಮೂಲತ ವ್ಯವಸ್ಥೆ ಒಟ್ಟು ಆಯೋಜನದ ಬಗ್ಗೆ ವ್ಯವಸ್ಥೆ ತೊಂದರೆ ಜಿ ಪರವಜ್ಜಿ ಅಂಡಲ ಮಸ್ತ್ ಒಂಜಿ ಕಂಬಳ ಮಲ್ಪನ ಒಂಜಿ ಬೆಂಗಳೂರು ಈತ್ ಮಲ್ಲ ಸಿಟಿ ಒಂಜಿ ಕಂಬಳ ಮಲ್ಪನ ಒಂಡೆ ಏರೆಗ್ಲ ಒಂಜಿ ಆತು ಮಲ್ಲ ಎಲ್ಯ ಕೆಲಸ ಅತ್ತು ಮಲ್ಲ ಮಸ್ತ್ ಬಂಗದ ಕೆಲಸ ಅಂಡಲ ಮಸ್ತ್ ಮೊಗಲು ಬಂಗ ಬತ್ತದ ಬಾರಿ ಪೊರ್ಲು ಮಲ್ತದ ಕಂಬಳ ಮಲ್ತೇರಿ ಮಸ್ತ್ ಎಂಕ್ಲೆ ಮತ್ತು ಪ್ರೋತ್ಸಾಹ ಮಸ್ತ್ ಕೊರಿಯರ್ ಎರುತ್ತಾಗಲಿ ಎರುತ್ತ ಯಜಮಾನರಾಗಲಿ ಎರುತ್ತಾಗಲೇ ಗಾಡು ಎರಲೇ ಗಾಡು ಮತ್ತು ಒವೇ ಒಂದು ವಿಷಯ ಇಡ್ಲೆ ಎಂಕ್ಲೆ ಅದೆಲ್ಲ ತೊಂದರೆ ಬರ್ತದೆ ಮುಲ್ಪ ಒನಸ್ತ ಮಟ್ಟಿಡು ಒನಸ್ಸು ಕೊಡ್ತೇರು ಚಹಾ ತಿಂಡಿ ಅವು ಒಂದು ಪೂರ ವ್ಯವಸ್ಥೆ ಎಲ್ಲ ಕೊಡ್ತೇರು ಐಕಾಸ್ರಾದ ಎಂಕ್ಲೆ ಅಗಲ್ಡ ಮಸ್ತ್ ಖುಷಿ ಅಂಡಿ ಬೇಕಾದ ಪಂಡ ಎಂಕ್ಲೆ ನಾನು ಪೋನಾಗ ಎಂಕ್ಲೆ ಎರುತ್ತ ಬಗ್ಗೆ ಎಂಕ್ಲೆ ಒಂಚೂರು ಮತ್ತು ಭಾರಿ ಪೋಡಿಗೆದ ವಿಷಯ ದಾದ ಪಂಡ ಎರು ಏನಂದಲ್ಲ ಹೆಚ್ಚು ಕಮ್ಮಿ ಆಡ್ದು ಅದೆಲ್ಲ ಕೈಕಾರ್ ಬೆಲ್ಲ ಕಂಡ ಮತ್ತು ಎಂಕ್ಲೆ ಒಲ್ಲ ರಿಜೆಕ್ಟ್ ಮಿನಿ ಆನಂದ ಭಾರಿ ಬೇಸರದ ವಿಷಯ ಏರು ಮೆಡಲ್ ಅಂದು ಎಡ್ಡೆ ಏರು ಒಂದು ಅಂಡ ಎಂಕ್ಲೆ ಎಂಕ್ಲೆ ಅಲ್ತಿಡೆ ಬತ್ತದ ಮೂಲು ನನ್ನ ರಿಟರ್ನ್ ಪೋನಾಗದಲ್ಲ ಹೆಚ್ಚು ಕಮ್ಮಿ ಆನಂದ ಭಾರಿ ಬೇಸರದ ವಿಷಯ ಪೂರ ಅಂಚ ದೇವರ ಅಂಚದ ಲಾಭಿನ ಬುಡ್ಸಿನ ಎಂಕ್ಲೆಲ್ಲ ಹಾರೈಕೆ ನಮ್ಮ ತಂಡ ನಿಕ್ಲ ಕಂಬಳ ಕೂಟಕ್ಕೆ ಪಾಲು ಪಡೆಯಲು ಶುರು ಮಂತಿನಿಗೆ 5 ವರ್ಷ ಅಂಡ ಬುಕ್ಕ ನಮ್ಮ ಮಲ್ತನಂಚಿನ ಒಂದು ಸಾಧನೆ ಕಂಬಳ ಪಂಡ ಎಂಕ್ಲು ಎಲ್ಲಿಡ್ದು ಎಂಕ್ಲು ಬೇಸಾಯ ಮಲ್ತೊಂದಿತ್ತು ನಗ್ಲು ಎಂಕ್ಲು ನಮ್ಮ ಪಪ್ಪ ಅಜ್ಜರ್ನ ಕಾಲೋಡ್ಲ ಎಂಕ್ಲು ಇಲ್ಲಾಡಿ ಏರು ಉಂಡು ಏರ್ಲೇನು ದತ್ತದ ಪತ್ತದ ಎಂಕ್ಲು ಬೆನ್ನು ಅಂತಿನಗಳು ಅಂಚ ಪಕ್ಕ ಯಾನು ಒಂಚೂರು ಮಲ್ಲ ಏನು ಪಕ್ಕ ಎಂಕ್ಲ ಪಪ್ಪಗ್ಲ ಕಂಬಳದ ಬಾರಿ ಮರಲೆತ್ತು ಕಂಬಳಗೆ ನಾನು ಲೆಸಂಪು ಹೊಂದಿತ್ತೇರು ತೂ ಹೊಂದಿತ್ತೇರು ಬಕ್ಕ ಲಾಸ್ಟ್
ಬೊಕ್ಕ ಯಾನು ಸಾಲೆ ಬಿಡ್ನೇದ ಬೊಕ್ಕ ಯಾನ್ಲ ಎರುಗಿಡ್ತೊಂದಿತ್ತೆ ಎರುಗಿಡ್ತದ ಬೊಕ್ಕ ಯಾನಂತೆ ಮಲ್ಲ ಏನು ಹೇಳ್ಬೇಕ ಯಾನು ಸ್ವಂತ ಎರು ಕಟ್ಟಿ ಒಂಜಿ 15 ವರ್ಷದಿಂದ ಯಾನು ಎನ್ನ ಸ್ವಂತ ಎರು ಗಿಡತೊಂದಿಲ್ಲ ಅಂಚೆ ಹಿಂಗೆ 16 ವರ್ಷದ 10 ನೂದು ಮೆಡಲ್ ಆಂಡ್ರಿ ಅಂಚ ಮಸ್ತ್ ಮೆಡ್ಲ್ ಆತಲಿ ಏನು ಸ್ವಂತ ಇರುತ್ತೆ ಕಟ್ಟದು ಮಸ್ತ್ ಮೆಡ್ಲ್ ಮಲ್ತೆ ಎಂಗ್ಲೊಟ್ಟು ಒಂಜಿ 10-30 ಜವನ ಇರಲಿರಿ ಅಂಚ ಆಗ್ಲಿಗ್ಲ ಮಸ್ತ್ ಎನ್ನ ಮಿತ್ತು ಮೋಕೆ ಉಂಡು ಎಂಕ್ಲ ಆಗ್ಲ ಮಿತ್ತು ಮಸ್ತ್ ಮೋಕೆಡು ಯಾನ್ ಆಗ್ಲೇನು ತೂಪೆ ಅಂಚ ಬ್ರ ಟೀಮ್ದ ಜವನಿಯರ್ನ ಪಂಡರ್ ಮಸ್ತ್ ಮೋಕೆ ಉಂಡು ನಾನು ಒಟ್ಟು ಜವನಿಯರ್ನ ಒಂಜಿ ಅಕಲ್ನ ಒಂಜಿ ಪರಿಶ್ರಮದ ಬಗ್ಗೆ ತನ್ನ ಈರೆಗ ಕೊರ್ಪುನ ಸಪೋರ್ಟ್ದ ಬಗ್ಗೆ ಏರ್ ಅಗುಲು ಎನ್ನ ಜವನಿಯರ್ನ ಬಗ್ಗೆ ಎಂಕ್ರಿದಾಲ ಒಂಜಿ ಸಪೋರ್ಟ್ ಒವೇ ಒಂಜಿ ತರತ್ತಲಾಗ್ಲ ತೊಂದರೆ ಇಜ್ಜಿ ಮಾತ ಏರು ತಾಂಕಿ ನಡೆದು ಬಸದು ಎಂಗ್ಲಿಗೆ ಏರುತ್ತ ಒಂಜಿ ಏರು ಇಲ್ಲಾಗ್ಲ ಬತ್ತದು ಏರುತ್ತ ಬೇಲೆ ಮಲ್ಪೇರು ಬೊಕ ಕಂಬಳದಲ್ಪಲಂಚನೆ ಒಂಜಿ ಬಾಲೆ ದೆಚ್ಚ ತೂಪ ಎಂಕ್ಲು ಏರ್ಲೇನು ಎಂಕ್ಲಂಚ ಮಾತೇರ್ಲ ಒಟ್ಟುಗಾದ ಎಂಕ್ಲಂಚ ಕಂಬಳ ಒಂಜಿ ಏರುಗಿಡ್ತದೆ ಮಲ್ತಂದಿಲ್ಲ ಕಮಲ ಕೂಟಕ್ಕೆ ಇದು ಏರ್ನ ಪುದಾಡಿ ಗಿಡವನ್ನು ಬಂಡೈತೆ ಇನ್ನಿತ್ತೆ ಏರ್ನ ಪುದಾಡಿ ಗಿಡ ಅದ ರೇಂಚ ಇನ್ನಿತ್ತೆ ಎಣ್ಣನೆ ಏರು ಎನ್ನ ಸ್ವಂತ ಏರು ರಡ್ಡಲ್ಲ ಅಂಚ ಅದು ಎಣ್ಣನೆ ಪುದಾಡಿ ಅನ್ನು ಬೆಂಗಳೂರಿಗೆ ಅಲ್ತಿಡೆ ಬರ್ತದೆ ನಮ್ಮ ಏರ್ನ ಪುದಾಡಿ ಗಿಡವನ್ನು ಬರ್ತೀವಿ ನಮ್ಮನೆ ಏರು ನಮ್ಮ ಪುದಾಡಿ ಗಿಡ ನಾನು ಮಾತೇರು ಮೊಗಲ್ ಪಂಡೆ ರಾಗಲ್ನ ಪುದಾಡಿ ಗಿಡಾಗ ಮೊಗಲ್ನ ಪುದಾಡಿ ಗಿಡಾಗ ಯಾಮ್ ಪಂಡೆ ಹಾಕಿ ಏರ್ನ ಪುದಾಡ್ಲ ಬರ್ಚಿ ಮಾರ ಗಿಡವನ್ನು ನಮ್ಮ ಪುದಾಡಿ ಗಿಡಾಗ ಒಂದು ನಂಗೆ ಕೊಂಚ ಭಾರಿ ಖುಷಿತ ವಿಷಯ ಐತೆ ಅಂಚ ಯಾನು ಎಣ್ಣ ಪುದಾಡಿ ಗಿಡಾಗ ಅಂದು ಯಾನು ಗಿಡ ಎಂಕ್ ಮೆಡಲ್ ಅಂಡು ಮಸ್ತ್ ಖುಷಿತ ವಿಷಯ ಅಂಚ ಮುಂಜಾತ ಸಾಧನೆ ಇರ್ನ ತಂಡದ ಮೂಲಕ ಆಡೋದು ಎಂಕಲ್ನಲ್ಲಿ ಒಂದು ಹಾರೈಕೆ ಥ್ಯಾಂಕ್ಸ್ ಸರ್ ಪಾತ್ರ ತಿಕ್ಕನೆ ಆಲ್ ದಿ ಬೆಸ್ಟ್ ಸುಂದು ನಿಟ್ಟೆ ಪರಪಾಡಿ ತಂಡ ಬಲ್ಲದ ಇಲ್ಲೇ ವಿಭಾಗದ 2ನೇ ಬಹುಮಾನ ಪಡೆಯಿನಂಚಿನ ತಂಡದ ಕ್ಲಾಕ್ನ ಖುಷಿನ ಪಟ್ಟೊಂದಿರು ಮನ್ಪಿನವು ದಿವಾಕರ್ ನೊಟುಗು ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಬೆಂಗಳೂರು. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚೆಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ